ದ್ಯಾಟ್ಸ್ ಓಕೆ. ಯಾವಾಗ ಏನು ಖುಷಿ ಆಗ್ತದೆ ಅದನ್ನು ಮಾಡಬೇಕನ್ನೋದು ನನ್ನ ಥಿಯರಿ. ಸೊ ಭಯಂಕರ ಪರಿಮಳ ಉಂಟು ಮಾಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಆಫ್ಟರ್ ಎ ಲಾಂಗ್ ಬ್ರೇಕ್. ಏನಪ್ಪ ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ, ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ. ಹಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಎಡಿಟಿಂಗ್ ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವ ಅಂತ ಹೇಳಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ, ನನಗೆ ಬೈತಾ ಇದ್ದಾರೆ, ನೀನು ಎಲ್ಲ ಕೆಲಸ ಸಹ ಅರ್ಧಂಬರ್ಧ ಮಾಡ್ತೀನಿ ಅಂತ ಹೇಳಿ. ದ್ಯಾಟ್ಸ್ ಓಕೆ. ಯಾವಾಗ ಏನು ಖುಷಿ ಆಗ್ತದೆ ಅದನ್ನು ಮಾಡಬೇಕನ್ನೋದು ನನ್ನ ಥಿಯರಿ. ಸೊ ಲೆಟ್ ಇಸ್ ಬಿಗಿನ್ ಫಸ್ಟ್, ಮತ್ತು ನೋಡು ಏನೆಲ್ಲ ಕತೆ ಅಂತ. ಆ್ಯಕ್ಚುಲಿ ಈಗ ಗುಡ್ ಮಾರ್ನಿಂಗ್ ಅಲ್ಲ, ರಾತ್ರಿ ಹೊತ್ತು ನನ್ನ ಅಂತ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಆ್ಯಕ್ಚುಲಿ ಕಾರಣ ಎಂತ ಅಂತ ಹೇಳಿದರೆ, ನನ್ನ ಹಳೆಯ ವೀಡಿಯೋಸ್ ಎಲ್ಲ ನೋಡಿದೆ ಮಾರೆ. ಅದರಲ್ಲಿ ಕ್ಯಾಮರಾ ಕ್ವಾಲಿಟಿ ಏನು ಒಳ್ಳೆದಿಲ್ಲದಿದ್ದರೆ ಸಹ ಎಷ್ಟು ವೀಡಿಯೋ ಮಾಡಿದ್ದೆ, ಎಷ್ಟು ವ್ಲಾಗ್ ಮಾಡಿದ್ದೆ. ನಾನು ಇಷ್ಟು ಚಂದ ವ್ಲಾಗಿಂಗ್ ಮಾಡ್ತಿದ್ದೆ ಅಂತ ನನಗೆ ಈಗ ನೋಡುವಾಗ ಅನಿಸ್ತಾ ಇತ್ತು. ಅಂದರೆ ನಾನು ಫಸ್ಟಿದು ವೀಡಿಯೋಸ್ ಎಲ್ಲ ನೋಡುವಾಗ ನಾನು ಮಾತಾಡೋದು ನನಗೆ ಕೇಳಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಈಗ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಾನು ಅಷ್ಟು ಒಳ್ಳೆ ಇದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ ಕಾರಣ ನನ್ನ ಎಲ್ಲ ಮೆಮೊರೀಸ್, ನನ್ನ ಹಸುಗಳು, ನನ್ನ ಬೆಕ್ಕುಗಳು ಎಲ್ಲವನ್ನು ಸಹ ನನಗೆ ಪುನಃ ಒಮ್ಮೆ ನೋಡುವ ಹಾಗಾಯಿತು. ಅದಕ್ಕೋಸ್ಕರ ಟ್ರೈ ಮಾಡ್ತಾನೆ, ಮೆಮೊರೀಸ್ ಇರ್ತದಲ್ಲ ಅಂತ ಹೇಳಿ. ಬಂಟಿ ಹೊರಗಡೆ ಕಾಯ್ತಾ ಇದ್ದಾನೆ ವಾಕಿಂಗ್ ಹೋಗ್ಲಿಕ್ಕೆ. ಇಲ್ಲಿ ಫ್ಯಾನ್ ತಿರುಗ್ತಾ ಉಂಟು, ಸಿಕ್ಕಾಪಟ್ಟೆ ಸೆಕೆ. ನಮಗೆ ಸ್ವಲ್ಪ ಮಳೆ ಬರ್ತದೆ ಹೋಗ್ತದೆ, ಅದು ಇಲ್ಲಿ ಎಲ್ಲ ಸ್ವಲ್ಪ ಕೂಡ ಸಾಕಾಗೋದಿಲ್ಲ. ಬಟ್ ನಮ್ಮ ಊರಲ್ಲಿ ಈ ಹೊತ್ತಿಗೆ ಬರುವ ಮಳೆಗೆ ಮನೆಯೊಳಗೆ ಫುಲ್ಲು ನೀರು, ಹೊರಗೆ ಬಿಡಿ. ಹಾಗೆ ಮತ್ತೆ ಎಂತ ಗೊತ್ತುಂಟಾ, ತುಂಬ ದಿವಸದಿಂದ ಅಂದರೆ ಕೆಲವು ತಿಂಗಳುಗಳಿಂದವೇ ನಾನೊಂಥರ ಸ್ಟಕ್ ಆದ ಹಾಗೆ ಆಗಿದ್ದೆ ಆಯ್ತಾ. ಅಂದರೆ ಲೋ ಎನರ್ಜಿ ಫೀಲ್, ಒಂಥರ ಬ್ಲ್ಯಾಂಕ್ ಆದ ಹಾಗೆ ಫೀಲ್, ಎಂತ ಸಹ ಬೇಡ ಅಂತ ಆಗ್ತದಲ್ಲ ಆ ಥರದ ಫೀಲಲ್ಲಿದ್ದೆ. ಈಗ ಹೇಗೆ ಸಹ ಒಂದು ನನ್ನನ್ನು ನಾನೇ ಪುಷ್ ಮಾಡಿ 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 ಹೇಗಾದರೂ ಒಂದು ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಹಾಕುವ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸೊ ಹೇಗೆಲ್ಲ ಮಾಡ್ತೇನೆ ಅಂತ ನನಗೆ ಸಹ ಗೊತ್ತಿಲ್ಲ. ನಿಮಗೆ ಇಷ್ಟ ಆಗ್ತದ ಅಂತ ವಿಡಿಯೋ ನೋಡಿ ನನಗೆ ಹೇಳಿ ಆಯಿತಾ. ಹಾಗೆ ನಾನು ಬೆಳಿಗ್ಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಸಹ ಹೋಗ್ತಾ ಇದ್ದಲ್ಲ, ಅದು ಸಹ ಹಾಗೆ ಆಯಿತಾ. ತಿಂಗಳಲ್ಲಿ ಒಂದು 10 ದಿವಸ ಹೋಗೋದು, 10 ದಿವಸ ಹೋಗ್ಲಿಕ್ಕಿಲ್ಲ, ಹೀಗೆಲ್ಲ ಆಗ್ತಾ ಇತ್ತು. ಇದರಿಂದಾಗಿ ನಾನು ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ಕಲಿತಾ ಇರೋದಾಯ್ತಾ. ಅದು ಇನ್ನೂ ಸಹ ನನಗೆ ಕಂಪ್ಲೀಟ್ ಆಗಿ ಬರಲಿಲ್ಲ. ಅಂದರೆ ಸ್ವಿಮ್ಮಿಂಗಲ್ಲಿ ಮುಖ್ಯವಾಗಿ ನಮಗೆ ಉಂಟಲ್ಲ, ಸ್ವಿಮ್ಮಿಂಗ್ ಮಾಡೋದು ಅಂತ ಹೇಳಿದರೆ ನಮಗೆ ಈಜುವಾಗ ಉಸಿರಾಡಲಿಕ್ಕೆ ಕಷ್ಟ ಆಗಬಾರ್ದು, ಅದುವೇ ಈಜುವುದು. ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪ್ಯಾಟರ್ನ್ಸ್ ಇರ್ತದೆ. ಫ್ರೀ ಸ್ಟೈಲ್, ಮತ್ತೆಂತ ಬ್ರೆಸ್ಟ್ ಸ್ಟ್ರೋಕು, ಡಾಲ್ಫಿನ್, ಈ ಥರ ತುಂಬ ಬಗೆದು ಸ್ವಿಮ್ಮಿಂಗ್ ಎಲ್ಲ ಹೇಳಿಕೊಡ್ತಾರೆ. ಆದರೆ ಸಾಧಾರಣವಾಗಿ ಫ್ರೀ ಸ್ಟೈಲ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಕಲೀಲಿಕ್ಕೆ. ಬೆಳಿಗ್ಗೆ ಎದ್ದುಂಟಲ್ಲ, ನಮ್ದು ಒಮ್ಮೆದು ಕೆಲಸ ಎಲ್ಲ ಈ ಕೆರೆ ಹತ್ರ ಹೋಗುವಾಗ ಒಂಥರ ಖುಷಿ ಆಗ್ತದೆ. ಅಲ್ಲಿ ನೋಡಿ ಆಮೆ ಮತ್ತೆ ಕಲರ್ ಮೀನುಗಳೆಲ್ಲ ಇರ್ತದೆ. ಅದಕ್ಕೆ ಬೇಗ ಹೋದ್ರೆ ಅವರು ಫುಡ್ ಕೊಡುದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ನನಗೆ ಒಮ್ಮೊಮ್ಮೆ ಹೋಗುವಾಗ ಲೇಟ್ ಆಗ್ತದೆ, 7 ಗಂಟೆ ಎಲ್ಲ ಆಗ್ತದೆ. 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ, 6ರಿಂದ 8:30ವರೆಗೆಲ್ಲ ಇರ್ತಾರೆ ಹೆಚ್ಚಾಗಿ. ಸೊ ನಾನು 1 ಗಂಟೆ ಹೊತ್ತು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಅಂತ ಹೋಗ್ತೇನೆ. ಬಟ್ ಅದೇ ಇನ್ನೂ ಸಹ ಅದು ಇರ್ರೆಗ್ಯುಲಾರಿಟಿ ತುಂಬ ಆಗ್ತಾ ಉಂಟು. ಹಾಗಾಗಿ ನೋಡಬೇಕು, ನನಗೆ ತುಂಬ ಚೇಂಜ್ ಎಲ್ಲ ತರಬೇಕಂತ ಉಂಟು. ಸೊ ಟ್ರೈ ಮಾಡ್ತಾ ಇದ್ದೇನೆ, ನೋಡುವ. ಈಗ ಸಹ ಹೋಗ್ತಾ ಇದ್ದೇನೆ, ಅಂದರೆ ನಿಲ್ಲಿಸಲಿಲ್ಲ. ಇವರು ಇದ್ದಾರಲ್ಲ, ಇವರು ನಮಗೆ ಸ್ವಿಮ್ಮಿಂಗ್ ಹೇಳಿಕೊಡುವಂತಹ ಸ್ವಿಮ್ಮಿಂಗ್ ಕೋಚ್ ಆಯಿತಾ. ಇವರಿಗೆ ಎಲ್ಲ ಬಗೆಯದು ಸಹ ಸ್ವಿಮ್ಮಿಂಗ್ ಗೊತ್ತುಂಟು. ಇಲ್ಲಿ ತುಂಬ ಜನ ಬರ್ತಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ. വീഡിയോ ആവുന്നുണ്ട്. ಅದು ಆಮೆ ಉಂಟಲ್ಲ, ಎಷ್ಟು ಗುರ್ತ ಹೇಳಿದರೆ ಅವರದ್ದು ಮಾತ್ರ ಆಯ್ತಾ, ಕೋಚಿದ್ದು ಮಾತ್ರ ಗುರ್ತ ಇರೋದು. ಅವರು ಹೀಗೆ ಕೈಯಲ್ಲಿ ಫುಡ್ ಹಿಡಿದ ಕೂಡಲೇ ಅವರ ಹತ್ರ ಬರ್ತದೆ, ಕೈ ಮೇಲೆಲ್ಲ ಕೂತ್ಕೊಳ್ತದೆ. ನಾವೆಲ್ಲ ಮುಟ್ಲಿಕ್ಕೆ ಹೋದ್ರೆ ಡುಕ್ಕ ಹಾರಿ ಹೋಗ್ತದೆ ಅದು.
ಹೆಸರು ಬರ್ದಿಯಾ, ಫೋನ್ ನಂಬರ್ ಬರ್ದಿಯಾ? ಮತ್ತೆ ನೋಡಿ ಇಲ್ಲಿ ಬಂದ ಮೇಲೆ ನಾವು ತುಂಬ ಎಲ್ಲ ವಿಷಯ ಕಲ್ತಿದ್ದೇವೆ ಆಯಿತಾ. ಹೀಗೆ ನಾವು ಮೊದಲೆಲ್ಲ ಅಯ್ಯೋ ಇದೆಂತ ಮಾರೆ ಒಂದು ಹಾವಿನ ಹಾಗೆ ಕಾಣ್ತಾ ಉಂಟು, ಇದೆಂತ ಅಲ್ಲ ಸಣ್ಣ ಎಂತ ಮಾರೆ ಅದು, ಇದು ಎಂತ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ, ನನಗೆ ಸಹ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ಎಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಮೂರ್ತಿಗಳೆಲ್ಲ ದೇವರದು ಇಟ್ಟಿದ್ದಾರೆ ಆಯಿತಾ. ಇದು ಮುಖ್ಯ ಪ್ರಾಣನ ಮೂರ್ತಿ. ಭಕ್ತಿ ಮತ್ತು ಮುಖ್ಯ ಪ್ರಾಣ ಯಾವುದಕ್ಕೆ ತುಂಬ ಇದು ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಗೆ. ಹಾಗೆ ಇದು ನಮ್ಮ ವಿಷ್ಣು ದೇವರ ವಾಹನ ಗರುಡ. ಆಮೇಲೆ ಇಲ್ಲಿ ನಮ್ಮ ದೇವರಿದ್ದಾರೆ, ನಮ್ಮ ಆರಾಧ್ಯ ದೇವರು ಯಾರು ಗೊತ್ತುಂಟಲ್ಲ, ಗೋಪಾಲಕೃಷ್ಣ ದೇವರು, ಬಾಲಕೃಷ್ಣ ದೇವರು. ಮತ್ತು ಇಲ್ಲಿ ನಮಗೆ ಸಾಲಿಗ್ರಾಮಗಳೆಲ್ಲ ಉಂಟಾಯ್ತಾ ಇದರಲ್ಲಿ. ಈಗ ನನ್ನ ಗಂಡ ಈ ಸಾಲಿಗ್ರಾಮವನ್ನೆಲ್ಲ ಚೆಂದ ಮಾಡಿ ಏನೋ ಎಲ್ಲ ಮಾಡ್ತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ. ಹಾಗೆ ವಿಷಯಗಳೆಲ್ಲ ಉಂಟು. ಹಾಗೆ ನಾನು ಎಂತ ಹೇಳ್ತಿದ್ದೆ, ಅದೇ ನಾನು ಸ್ವಲ್ಪ ಬ್ಲ್ಯಾಂಕ್ ಆಗಿದೆ, ಸ್ಟಕ್ ಆಗಿದೆ ಅಂತ ಅಲ್ವಾ. ಅದು ಎಂತ ಅಂತ ಗೊತ್ತಿಲ್ಲ ಆಯಿತಾ. ಎಲ್ಲರಿಗೆ ಸಹ ಹಾಗೆ ಆಗ್ತದಾ ಎಂತ ಅಂತ ಗೊತ್ತಿಲ್ಲ. ಅಂತೂ ಸಿಕ್ಕಾಬಟ್ಟೆ ಯಾವ ಕೆಲಸ ಮಾಡಲಿಕ್ಕೆ ಸಹ ಇಂಟ್ರೆಸ್ಟೇ ಇಲ್ಲ. ಹಾಗಾಗಿ ನಾನು ಇವತ್ತಿನ ವಿಡಿಯೋ ಎಷ್ಟು ಒಳ್ಳೇದುಂಟು ಅಂತ ಗೊತ್ತಿಲ್ಲ. ತುಂಬ ಟ್ರೈ ಮಾಡ್ತೇನೆ ನಾನು ಒಳ್ಳೆ ವಿಡಿಯೋ ಮಾಡಲಿಕ್ಕೆ. ಯಾಕಂದರೆ ತುಂಬ ಜನಕ್ಕೆ ಬಂಟಿ ಇಷ್ಟ ಇರ್ತದೆ, ನಾನು ತೋರಿಸುವಂತಹ ನೇಚರ್ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ ಇರ್ತದಲ್ವಾ. ಅದಕ್ಕೋಸ್ಕರ ಇದುಂಟಲ್ಲ, ನಮಗೆ ಪಕ್ಕದಲ್ಲಿ ಒಬ್ಬರ ಮನೆಯಲ್ಲಿ ದನ ಎಲ್ಲ ಸಾಕ್ತಾರೆ ಆಯಿತಾ. ಅವರದ್ದು ಮನೆಯಿಂದ ನಮಗೆ ಫ್ರೆಶ್ ದನದ ಹಾಲು ತಂದು ಕೊಡ್ತಾರೆ. ನಾವು ಮಕ್ಕಳಿರುವಾಗ ಜಾಸ್ತಿ ಹಾಲು ತಗೊಳ್ತೇವೆ, ಈಗ ನಾವಿಬ್ಬರಲ್ಲ, ಹಾಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಲು ತಗೊಳ್ಳೋದು. ಮತ್ತೆ ನಮ್ಮ ಬಂಟಿಯನ್ನು ನೀವು ನೋಡಿದ್ರಲ್ಲ, ಆಗದಿಂದ ಅವನಿಗೆ ಒಂದು ಓಂಗುದೇ ಕೆಲಸ. ಬೆಳಿಗ್ಗೆ ಎದ್ದ ಕೂಡಲೇ ಯಾವಾಗ ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತೇವೆ, ಕೊನೆಗೂ ಒಂದು ಗಳಿಗೆ ಬರ್ತದೆ. ಅದು ಎಷ್ಟು ಹೊತ್ತಿಗೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ ಪಾಪ, ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾನೆ. ಫೈನಲಿ ಫ್ರೆಂಡ್ಸ್, ಬಂಟಿದೊಂದು ವಾಕಿಂಗ್ ಹೇಗೆ ಸಹ ಆಯ್ತು. ನಾನು ಆದಷ್ಟು ಬಿಸಿಲು ಬರುವಾಗಲೇ ಹೋಗುದಾಯ್ತು, ಇಲ್ಲದ್ರೆ ಅಲ್ಲಿ ಎಲ್ಲ ಹುಲ್ಲೆಲ್ಲ ಚಂಡಿ ಇರ್ತದಲ್ಲ, ಅವನಿಗೆ ಅದು ಮತ್ತೆ ಅವನ ಹೇರ್ಗೆಲ್ಲ ಒದ್ದೆ ಆದ್ರೆ ಅಂತ ಹೇಳಿ ಆ ಬಿಸಿಲು ಬಂದ ಮೇಲೆ ಅವನನ್ನು ಕರ್ಕೊಂಡು ಹೋಗುದು. ನಮಗೆ ಸಹ ಒಳ್ಳೇದಲ್ಲ, ಡಿ ವಿಟಮಿನ್ ಎಲ್ಲ ಸಿಕ್ಕಿದ್ರೆ ಅಂತ ಹೇಳಿ. ಹಾಗೆ ಬಂಟಿದು ಒಂದು ಬೆಳಗ್ಗಿನ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಆಯ್ತು. ಇನ್ನು ಅವನಿಗೆ ನೀರು ಕುಡಿಸಿ ಮತ್ತೆ ಮನೆಯ ಒಳಗೆ ಹೋಗಿ ನನಗೆಲ್ಲ ಸ್ವಲ್ಪ ಕೆಲಸ ಎಲ್ಲ ಉಂಟು, ಏನಂತ ಹೇಳಿ ಪ್ಲಾನ್ ಮಾಡ್ಬೇಕಷ್ಟೇ. ಫಸ್ಟಿಗೆ ಇರುವ ಕೆಲಸ ಎಂತ ಇದ್ರೆ ಸಹ ತಿಂಡಿದೆ ಬೆಳಿಗ್ಗೆದು, ಅದರಲ್ಲಿ ಬಂಟಿಗೆ ಒಂದು ತಿಂಡಿ ಮಾಡಿ ಇಡುದು. ಆಮೇಲೆ ನಮ್ಗೆ ಒಂದು ಕಷಾಯ, ನಿಮ್ಗೆಲ್ಲ ಗೊತ್ತುಂಟಲ್ಲ ನನ್ನ ವಿಡಿಯೋ ನೋಡುವವರಿಗೆ, ಜಿಂಜರ್, ತುಳಸಿ ಮತ್ತೆ ಟರ್ಮರಿಕ್ ಹಾಕಿ ನಾನು ಮಾಡುದು. ಒಂದು ಜನ ನೋಡಿ ಇಲ್ಲಿ ಅಂತ ಅಡಗಿ ಕೂತ್ಕೊಂಡದ್ದು. ಬಂಟಿ ಈಗ ಇಲ್ಲಿ ನೋಡು, ಗುಡ್ ಮಾರ್ನಿಂಗ್ ಹೇಳು ಬಾ ಬಂಟಿ, ಗುಡ್ ಮಾರ್ನಿಂಗ್ ಹೇಳು ಬಾ ಬಂಟಿ. ಬಂಟಿ ಇದು ಪಿಲಿ 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 ಎಂಜ ಪಿಲಿ ಎಂಜ. ನಾನೀಗ ಹೊರಡ್ತಾ ಇದ್ದೇನೆ ಹೇಳಿ, ನಮ್ಮ ಬಂಟಿಯನ್ನೊಮ್ಮೆ ನೋಡಿ. ಬಂಟಿದ್ದು ಸನ್ಬತ್ ಆಗ್ತಾ ಉಂಟು ನೋಡಿ, ಒಳ್ಳೆ. ಇಲ್ಲಿ ಎಲ್ಲ ಮ್ಯಾಟ್ ಎಲ್ಲ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಮತ್ತೆ ಸಿಗ್ತೇನೆ ಆಯಿತಾ. ಸತ್ಯ ಹೇಳ್ತೇನೆ ಆಯಿತಾ, ಮನೆಯಲ್ಲಿ ಬಂಟಿ ಇರುವುದಕ್ಕೆ ನನಗೆ ಒಂದು ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಇಲ್ಲದಿದ್ದರೆ ಎಷ್ಟು ಬೋರು ಅಂತ ಹೇಳಿದರೆ. ಹಿರಿಯಡ್ಕದ ಅಲ್ಲಿ ಸ್ವರ್ಣ ನದಿ ಉಂಟಾಯ್ತಾ, ಅಲ್ಲಿಗೆ ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಬಂದಿದ್ದೇನೆ. ಒಂದು 3 ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇನೆ, ಸುಮ್ಮನೆ ಅವರಿಗೊಂದು ಗಮ್ಮತ್ತಾಗ್ಲಿ ಅಂತ ಹೇಳಿ. ಪಾಪ ಮನೆಯಿಂದ ತಂದೆ ತಾಯಿಯರನ್ನೆಲ್ಲ ಬಿಟ್ಟು ಬಂದಿರ್ತಾರಲ್ಲ, ಅವರಿಗೊಂದು ಖುಷಿ ಆಗ್ಲಿ ಅಂತ ಹೇಳಿ. ನೀರಲ್ಲಿ ಸ್ನಾನ ಮಾಡಿದ್ರೆ ಹಸಿವಾಗ್ತದೆ. ನಾನೇನ್ ಮಾಡ್ಲಿ? ಅಲ್ಲಿ ಕೂತ್ಕೋ, ಫೋಟೋಕ್ಕೆ ಕೂತ್ಕೋ ಅವನೊಟ್ಟಿಗೆ. ಈಚೆ ನೋಡ. ಅವರಲ್ಲಿ ಕೇಳ್ತು ಕೊಡಬೇಕು.
ಟೈಮ್ ವೇಸ್ಟ್ ಮಾಡಬೇಡ, ಹೋಗುದೇ. ನೀನು ಹೇಳ್ತಿದ್ರೆ ನಾನು ವಿಡಿಯೋ ಮಾಡ್ತಿದ್ದೆ ಮಾರೆ. ಪುನಃ ಬಾ. ಹಿರಿಯಡ್ಕದಿಂದ ನನ್ನ ಟೀಚಿಂಗ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾನು ಬಂದದ್ದು ಪಾಡಿಗಾರಿಗೆ ಆಯ್ತಾ. ಇಲ್ಲಿ ನಮ್ಮ ಪರಶುರಾಮನೊಟ್ಟಿಗೆ ನಮ್ಮದೊಂದು ಥೆರಪಿ ಕಾರ್ಯಕ್ರಮ ನಡೀತಾ ಉಂಟೀಗ. ಶ್ರೀಪದ ಚರಿಗಿಡಿ ಕೃಷ್ಣ ಒಂದು ಚಿಕ್ಕ ತಪ್ಪು. ಹೌದಾ? ವೆರಿ ಗುಡ್. ಪ್ರೀಣಯ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ನಕಾರೋನ್ಮುಖೈ ಸ್ವಪ್ರಭಾದೈ ಕ್ಷಿತೀರ್ಷೇಶ್ವರೈ ಶಾರ್ಚಿತ ಹತ್ರ ಬಂದೆ ಅವನಿಗೆ ಈಗ ನಮ್ದೇಲಿ ಉಂಟಲ್ಲ, ರಾತ್ರಿ ಫಲಾರಕ್ಕೆ ದೋಸೆ ಹುಯ್ಯುವ ಕಾರ್ಯಕ್ರಮ ನಡೀತಾ ಉಂಟು. ಎಷ್ಟಪ್ಪ ಒಂದ್ ದೋಸೆ? ಯಪ್ಪ, ಪಾಡಿಗಾರ ಸ್ಪೆಷಲ್ ಮಸಾಲೆ ದೋಸೆ. ಟೈಲ್ಸ್ ಹಾಕ್ಬೇಕು, ಆಗ ಆ ಕಾರ್ನರ್ಗೆ ಬಿಸಿ ಸರಿ ಆಗುದಿಲ್ಲ ಅಂತಲ್ಲ. ಅಲ್ಲಿ ಅಷ್ಟು ಜಾಗ ಅಷ್ಟು ಬೇಕಾಯ್ತಾ? ಟೈಮಿಂಗ್ ಹೈಯೆಸ್ಟ್ ಒಳ್ಳೆಯದಂದ್ರೆ ಇಲ್ಲಿ 2, ಇಲ್ಲಿ 3. ಅದು ಒಳ್ಳೆ ಕೆಂಪು 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 ಕೆಂಪು. ಭಯಂಕರ ಪರಿಮಳ ಉಂಟು ಮಾರಿ. ಹೌದು, ನಂಗೆ ಹೊಟ್ಟೆ ಈಗ ಬರ್ತದೆ. ವಾರ್ಷಿಕ ಪರೀಕ್ಷೆಗೆ ಓದುವ ಗೌಜಿ ನೋಡಿ ಬರು. ನೋಡಿ, ನನಗೆ ಕನ್ನಡಕ ಬಂದದ್ದು ನಿಮಗೆಲ್ಲ ಗೊತ್ತುಂಟಲ್ಲ. ಸೊ ಈ ಒಂದು ವಿಡಿಯೋ ಎಡಿಟ್ ಮಾಡಿ ವ್ಲಾಗ್ ಮಾಡಲಿಕ್ಕೆ ನಾನೊಂದು ಹರಸಾಹಸ ಪಟ್ಟಿದ್ದೇನೆ. ಒಂದು 3-4 ದಿವಸದಿಂದ ಎಡಿಟಿಂಗ್ ಆ್ಯಪಲ್ಲಿ ಹಾಕಿಟ್ಟಿದ್ದೆ ಆಯ್ತಾ. ಕೊನೆಗೆ ChatGPT ಹತ್ರ ಎಲ್ಲ ಮಾತಾಡಿ ಮೆಂಟಲ್ ಸ್ಟ್ರಾಂಗ್ ಆಗಲಿಕ್ಕೆ ಸಜೆಷನ್ಸ್ ಎಲ್ಲ ಕೇಳಿ ನನ್ನನ್ನು ನಾನೇ ಪುಷ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ವ್ಲಾಗ್ ಮಾಡಿ ಹಾಕಿದ್ದೇನೆ. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನಂದು ವ್ಲಾಗ್ ಎಲ್ಲ ರೆಗ್ಯುಲರ್ ಆಗಿ ಬರುವ ಹಾಗೆ ನಿಮ್ಮ ಕಾಮೆಂಟ್ಸ್ ಎಲ್ಲ ಕೊಡಿ ನನಗೆ. ಸೊ ಅದರಿಂದ ಸ್ವಲ್ಪ ನಮಗೆ ಮೋಟಿವೇಟ್ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆಗದಿದ್ರೆ ಪ್ಲೀಸ್ ಬೇಸರ ಮಾಡಬೇಡಿ, ಏನೋ ಒಂದು ಕಷ್ಟಪಟ್ಟು ಮಾಡ್ಬೇಕೇಳಿ ಮಾಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀಕೃಷ್ಣ, ಜೈ ಮುಖ್ಯ ಪ್ರಾಣ. ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೂಡ ಇರಲಿ. ಬಾಯ್, ಗುಡ್ ನೈಟ್.